guys, welcome back to my YouTube channel. ಇದು ನಂದು ಫಸ್ಟ್ ಬ್ಲಾಗ್. ಇದರಲ್ಲಿ ಒಬ್ಳು ಜಾಯ್ನ್ ಆಗ್ತಿದ್ದಾಳೆ, ನೋಡುವ ಅವಳನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡುವ. ಆ್ಯಕ್ಚುಲಿ ಏನಂದರೆ ಇವತ್ತು ಫಸ್ಟ್ ಬ್ಲಾಗ್ಗೆ ನಂದು ಟಾಪಿಕ್ ಏನಂದರೆ ನನ್ನ ರೂಮ್ಮೇಟ್ ಇದ್ದು ಬರ್ಡೇ ಇದೆ. ಸೊ ಸೆಲೆಬ್ರೇಷನ್ ಮಾಡಲಿಕ್ಕುಂಟು, ಅದಕ್ಕೋಸ್ಕರ ನಾವು ಇವತ್ತು ಸ್ವಲ್ಪ ಪರ್ಚೇಸಿಂಗ್ ಉಂಟು. ಸೊ ಬಟ್ ಯಾರೆಲ್ಲ ಹೋಗ್ತಿದ್ವಿ ಅಂತ ತೋರಿಸ್ತೀವಿ. ಇಟ್ಸ್ ಕಮ್ ನೋಡಿ, ನಾನು ಮತ್ತು ಶರಣ್ಯ ಇವಾಗ ಪರ್ಚೇಸಿಗೆ ಹೋಗ್ತೀವಿ. ಏನೆಲ್ಲ ತಗೋಬೇಕು ಅಂತ ಐಡಿಯಾ ಇಲ್ಲ, ಅಲ್ಲೇ ಹೋದ್ಮೇಲೆ ನೋಡುವಾಗ ಗೊತ್ತಾಗುತ್ತೆ. ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಈ ಸಲ ಅಂತ. ಸೊ ಬಾಯ್. ಪೋಂದುಲ್ಲ ರೂಮ್ ಹಿಡ್ದು ಪೋಂದುಲ್ಲ ಬೈಟ್ ಒಂಜಿ ಪೈಸೆ ಇಜ್ಜಿ ಕಾರ್ಡ್ ಬಾತೊಂದೆ ಹೆಂಗಳಿತ್ತೆ ಸೂಪರ್ ಮಾರ್ಕೆಟ್ ಪೋಂದುಲ್ಲ. ಎಂತ ಗೊತ್ತುಂಟಾ, ನಾವು ವ್ಲಾಗ್ ಮಾಡುವಾಗ ತುಂಬ ಮಂದಿ ನೋಡಿ ನಗಾಡಿದ್ರು. ಫಸ್ಟ್ ಟೈಮ್ ಅಲ್ವಾ, ಹಾಗೆ ಆಗಲಿಲ್ಲ. ತುಂಬ ಕಷ್ಟ ಉಂಟು ಮಾರೆ. ಇವಾಗ ಸೂಪರ್ ಮಾರ್ಕೆಟ್ ಎಂಟರ್ ಆಗಿದೆ. ಈಗ ಬರ್ಡೇ ಇದ್ದು ಏನೆಲ್ಲ ಐಟಮ್ಸ್ ಬೇಕು ನಿಮಗೆ. ಆ್ಯಕ್ಚುಲಿ ಅಂಕ್ಲಿ ದಾಳ ಇಷ್ಟ ಆಯ್ತು. ಸೂಪರ್ ಮಾರ್ಕೆಟಿಗೆ ಹೋದ್ವಿ, ಬಟ್ ಅಲ್ಲಿ ಏನೋ ಐಟಮ್ಸ್ ಕರೆಕ್ಟಾಗಿ ಇರಲಿಲ್ಲ. ನಮಗೆ ಬೇಕಾದ ಐಟಮ್ಸ್ ಎಲ್ಲ ಸಿಗಲಿಲ್ಲ. ಮತ್ತೆ ಎಷ್ಟೋಗಿತ್ತಲ್ಲ ಚೂರ್ ಲೈಟ್ಸ್ ಸ್ವಲ್ಪ ಸಹ ತಂದಿರಲಿಲ್ಲ. ಅಂದರೆ ಇದು ಯಾವತ್ತಿದ್ದು ಸ್ಟಾಕ್ ಏನೋ ಗೊತ್ತಿಲ್ಲಲ್ಲ, ಅದಕ್ಕೋಸ್ಕರ. ಸೊ ನಾವಿವಾಗ ಇನ್ನೊಂದು ಶಾಪಿಗೆ ಹೋಗ್ತಾ ಇದ್ದೀವಿ. ನೋಡುವ ಅಲ್ಲಿ ಏನೇನು ಇರುತ್ತೆ. ಬುಕ್ ಅದಾದ್ರುಂಡು ಮುಂದೆ ಲಗೆ ಅಜ್ಜಿರ್ನಗಳು ಚಾವಾರ್ಗುಣ ಅಂದ್ಯಾ ಸಕ್ಕದುಂಡು. ಅವು ಬುರ್ಚಿ ಕ್ಯಾಂಡಲ್ ಬುರ್ಚಿ ಚೂರು ಧೈರ್ಯ ಬರಡು ವ್ಲಾಗ್ ಮಾಡ್ತಾರೆ. ಗೈಜ ಬಂದ್ಪೆ ರೋಡ್ ಪೂರ ಫೋನಾಗ ಪೂರ ವ್ಲಾಗ್ ಮಾಡ್ತಂದ್ರಲೆ ನಿಗುಲು ಹೆಂಗೆ ಲೈಕ್ ಕೊಡ್ತಾರೆ. ನಂಗೆ ಬೇಜಾರು ಇಸ್ಕ್ ಬರ್ತದೆ. ನಾನು ವ್ಲಾಗ್ ಮಾಡ್ತಂದ್ರಲೆ ಗೊತ್ತುಂಡೆ ಪೂರ ತೂಲೇರು ಎಂಗಣ ನೆರಾಳ್ತುಲೆ ಆನ್ ಸೈಡ್ ದ ಶರಣ್ಯ ಈ ಸೈಡ್ ಇದಾದದು ಖುಷಿ. ಅವಳು ಕೆಲವು ಐಟಮ್ಸ್ ತಿಕ್ಕಿಚ್ಚಿ. ಸೊ ఇప్పుడు ಇದು ಬೇರೆ ಶಾಪಿಗೆ ಬತ್ತಾ. ಸೊ ಒರಿತಿನ ಐಟಮ್ಸ್ನ ಮುಂದೆ ಪರ್ಚೇಸ್ ಮಾಡ್ತಾ.
ಹಾಯ್. ಗಿಫ್ಟ್ ತಗೊಂಡ ಬಟ್ ಪ್ಯಾಕ್ ಮಾಡ್ತೀನಿ, ರೂಮ್ಬೋದು ಪ್ಯಾಕ್ ಮಾಡ್ತೀನಿ. ದಾದ ದುಂಬು ಗೊತ್ತುಂಡ ಸ್ವೀಟ್ ಎಂಚುಂಡಿ ದುಂಬು ತುಂಬ ಎಂಚುಂಡು ಜೋರುಂಟು. ಜೋರುಂಡುಗೆ ಇತ್ತ ಕೂಡ ರೂಮ್ ಬೋದು ನೆಂಪರದು ಇದು ಕೂಡ ಡ್ಯೂಟಿ ಬೋರ್ಡು ಯಪ್ಪ ಹೋದಸ್ಸಿನ ಸೂಪರ್ ಮಾರ್ಕೆಟಿಗೆ ಒಂಜಿ ನಮಸ್ಕಾರ ನಿಗಲ ಅಡೆ ಆತುದರ ಬರಪಾಯ ಸೂಪರ್ ಮಾರ್ಕೆಟ್ ಒಂದು ದಿಕ್ಕಿಜಿ ಉಂಟು ದಾಳ ಇಟ್ಲಾಗ ಒಂಜಿ ಪ್ರಾಬ್ಲಮ್ ಇತ್ತಂಡು ಫ್ರಿಡ್ಜ್ ಇಜ್ಜಾಡು ರೂಮುಡು ಸೊ ಓಲ್ಡ್ ದೀಪುಣ ಒಂದು ಮಿತ್ ಜನಕ ಕೇಕ್ ಓಲ್ಡ್ ದೀಪುಣ ಪಂಡಾಕ ನೈಟ್ ಬರ್ಪನತ ರೂಮ್ ಫ್ರಿಡ್ಜ್ ಇಜ್ಜಿ ಐಸ್ ಕೇಕ್ ನೀರು ಹಾಪುಡು ಸೊ ಐಕ್ ಎಂಗಳು ನನಂಜಿ ರೂಮುಡು ಕೇಂಡ ದೀಪೆ ಪಂಡೇರಿ ಎಕಡೆ ಪರ್ಚೇಸ್ ಮಾಡ್ತಿತ್ತದ ಅಂತೆ ತೊಂದ್ರೆ ಪೋಂದಿಲ್ಲ ATM ಪೂರು ಪೋದು ಬರ್ತೀರ ಅಂತೆ ತೊಂದ್ರೆ ಪೋಂದಿಲ್ಲ ಶಕ್ತಿ ತುಂಡ ಮುಳ್ತಾಡೆ ರಾತ್ವೆ ಕೂಡ ಆಂಡೆ ಮಂದಿನ ಅದು ಇದು ಡ್ಯೂಟಿ ಬರ್ತದೆ ನನಪೋದು ಬೈಯಬೋದು ಪೂರ ಚೂರು ಸೆಟ್ ಮಾಡ್ತದೆ ಎಲ್ಲೇ ಯಾ ಎಲ್ಲೇ ಕೂಡ ಎಲ್ಲೇ ಸೆಲೆಬ್ರೇಷನ್ ಮಾಡ್ತಿಲ್ಲ ಸೊ ಎಸ್ ಎಲ್ಲ ಇಂಚಾಡ್ಲ ಬೈಯ ಕತ್ತಲ್ಲ ಲೇಟ್ ಬರಬೇಕು ಅನ್ಬೋದು ಅಲ್ಲ ಲೇಟ್ ಬರ್ತದೆ ಬೊಕ್ಕ ಎಲ್ಸಗಳು ಬಂದಾಗ ಅಲ್ಲಿ ಕೂಡ ಎಲ್ಲೇರು ನೈಟ್ ಡ್ಯೂಟಿ ಫಸ್ಟ್ ಡ್ಯೂಟಿ ಗೊತ್ತಿದ್ದೆ ತೂಕ ಎಲ್ಲೇ ಚಾಪ್ ಮಾಡೋದು ಎಲ್ಲೇ ಇತ್ತ ಏನಿತ್ತ ಒಂದು ವೀಡಿಯೋ ಇದಕ್ಕೆ ಏನು ಆ್ಯಂಡ್ ನೆಕ್ಸ್ಟ್ ಸೆಲೆಬ್ರೇಷನ್ ಅಂತ ಕೂಡ ಒಂದು ವೀಡಿಯೋ ಮಾಡಿದೆ ಅವು ಬರೋಣ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಎಲ್ಲ ಚಾನಲ್ ಓಕೆ ನಾನು ನೆಕ್ಸ್ಟ್ ವೀಡಿಯೋ ಎಲ್ಲದೇನು ಈ ವಿಡಿಯೋ ಲಾಸ್ಟ್ ಮಾಡ್ತಾ ತುಳಸಿ ಲಾಸ್ಟ್ ಅಪ್ಲೋಡ್ ಮಾಡ್ತೇನೆ ನಾನು ನೆಕ್ಸ್ಟ್ ಪ್ರಿಪರೇಷನ್ ಮಾಡ್ಕೊಂಡು ಸೊ ಎಸ್ ಈ ವಿಡಿಯೋ ಲಾಸ್ಟ್ ಮಾಡ್ತಿದ್ದೆ